3 ವರ್ಷ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿ 2 ವರ್ಷದ ಮಗು ಇದ್ದರೂ ಕೂಡ ಸುಖವಾದ ಸಂಸಾರವನ್ನ ನಡೆಸುವುದನ್ನ ಬಿಟ್ಟು ಅನುಮಾನದ ರೋಗ ಹಾಗೂ ವರದಕ್ಷಿಣೆಯ ದಾಹಕ್ಕೆ ವ್ಯಕ್ತಿಯೋರ್ವ ಪತ್ನಿಯನ್ನೇ ಕೊಲೆ ಮಾಡಿದ್ದಾನೆ. ಬಳಿಕ ಆರೋಪಿಯೇ ಪೊಲೀಸರಿಗೆ ಶರಣಾಗಿದ್ದಾನೆ. ಈ ಘಟನೆ ನಡೆದಿದ್ದು ಕೋಲಾರದಲ್ಲಿ 3 ವರ್ಷಗಳ ಹಿಂದೆ ಯೋಗಿನಿ ಹಾಗೂ ಗಣೇಶ್ ಪ್ರೀತಿಸಿ ವಿವಾಹವಾಗಿದ್ರು. ಆದರೆ ಗಣೇಶ್ ಮದ್ಯಪಾನ ಮತ್ತು ಗಾಂಜಾ ವ್ಯಸನಿಯಾಗಿದ್ದು ಇದನ್ನ ಯೋಗಿನಿ ವಿರೋಧಿಸ್ತಾ ಇದ್ಲು. ಈ ವಿಚಾರವಾಗಿ ದಂಪತಿಯ ನಡುವೆ ಆಗಾಗ ಜಗಳ ಕೂಡ ನಡೀತಾ ಇತ್ತು ಎನ್ನಲಾಗಿದೆ. ಇದರ ಜೊತೆಗೆ ಗಣೇಶ್ ವರದಕ್ಷಿಣೆಗಾಗಿ ನಿರಂತರವಾಗಿ ಕಿರುಕುಳವನ್ನು ನೀಡ್ತಾ ಇದ್ದ ಎಂದು ಯೋಗಿನಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮಗಳ ಕಷ್ಟವನ್ನ ಕಂಡ ತಾಯಿ ಹೊಸ ಬೈಕ್ ಹಾಗೂ ಹಣವನ್ನ ನೀಡಿದ್ರೂ ಕೂಡ ವರದಕ್ಷಿಣೆಯ ದಾಹ ಮಾತ್ರ ತಣಿದಿರಲಿಲ್ಲ ಎಂದು ತಿಳಿಸಿದ್ದಾರೆ. ಗಣೇಶ್ ಯೋಗಿನಿ ಕೆಲಸ ಮಾಡ್ತಾ ಇದ್ದ ಸ್ಥಳಕ್ಕೆ ತೆರಳಿ ಆಕೆಯನ್ನ ಬಲವಂತವಾಗಿ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ದೇನೆ, ಬಂದು ಶವವನ್ನ ತೆಗೆದುಕೊಂಡು ಹೋಗಿ ಎಂದು ಪತ್ನಿಯ ಕುಟುಂಬಸ್ಥರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ನಂತರ ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ. ಆರೋಪಿಗೆ ಕಠಿಣವಾದ ಶಿಕ್ಷೆ ವಿಧಿಸಬೇಕು, ತಾಯಿಯನ್ನ ಕಳೆದುಕೊಂಡು ಅನಾಥಳಾಗಿರುವ ನಮ್ಮ ಮೊಮ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಯೋಗಿನಿಯ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ.